ಬನ್ನಿ. ಗುಡ್ ಮಾರ್ನಿಂಗ್, ಸುಪ್ರಭಾತಂ, ಮಂತೆರೆಗಳೇನು ನಮಸ್ತೆ. ಏನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇಂಕು ಮಂತೆಲ್ಲ ಹುಷಾರುಳ್ಳಾರಂತ ಎಣ್ಣು ಅಂತ ಎಂಕು ಪೂರ ಎಂಕುಳ್ಳ ಅಂಚನೆ ಮೂಡು ದೇವರದ ಎಂಟು ಮಂತೆಲ್ಲ ಹುಷಾರುಳ್ಳ ಅಂಚನೆ ಇನ್ನಿತ ವ್ಲಾಗ್ ಇತ್ತ ಸ್ಟಾರ್ಟ್ ಅಂಪುಗದ ನಾನು ಇನಿ ಎಂಕ್ಲೆಗ್ ಬ್ರೇಕ್ಫಾಸ್ಟ್ಗೆ ಮುಳ್ಳು ಸೌತೆ ಚಕ್ಕರ್ ಪೆತೋ ಅಡ್ಡೆ ಅಂಪುಣ ಅಂತ ಎಂಕ್ಲು ಪ್ಲ್ಯಾನ್ ಮಾಡ್ತದ್ದು. ಅವು ಎಂಚಿನ ಬಂಟ ಮುಳಾನಿ ಅಷ್ಟಮಿಗೆ ಹಾಲ್ಬಾಯಿ ಅಂಪೋಡು ಪಂಡತ್ ಗೇತೊಂದು ಬರ್ತದ. ಅವು ಬೆತ್ತು ಆತ್ನೇ ಇದ್ದು ಅಂಪರ ಅಂಚೆ ಅವು ಫ್ರಿಜ್ ಇಟ್ಟಿತ್ತು ಅಂಚನೆ ಇತ್ತು ಕೋಡೇಜ್ ಅನ್ನ ತರಕಾರಿ ನಾಡ್ನಾಗ ಸೋಜಿನ ಅಂಚೆ ಇನ್ನಿತ ಇನ್ನೊಂದು ಅಡ್ಡೆ ಮಾಡ್ತದ್ದು ಮುಗಿಪಡಿ ಇತ್ತೇನೆ ಸಾಧಾರಣ ನಾವು ಅಜ್ಜಿ ಕಟ್ಟೊಂದು ಬರ್ತದೆ ಅಂಚೆ ಇನ್ನೊಂದು ಅಡ್ಡೆ ಮಾಂಪೋಡು ತಿಂಡು ಮತ್ತು ಮಧ್ಯಾಹ್ನ ಅಂತೂ ಲಂಚ್ ಇಂಚಿನ ಮತ್ತು ಪ್ಲ್ಯಾನ್ ಆವಡತ್ತೆ ಎಂಟೆಂಡ್ಗೆ ನನಗೆ ಎಡ್ಡೆ ವಿಷಯ ಇಪ್ಪುಡು ಹಾಫ್ ಪಾರ್ಟ್ ಎಡ್ಡೆ ಇಪ್ಪುಡು ಬಣ್ಣ ಇತ್ತೆ ಪ್ಲ್ಯಾನ್ ಇಡತ್ತದ ಅಂದು ಇಂಚನೆ ಅಂತ ಒಂದು ಪೋವಡು ಉಂಟು ಬಣ್ಣದು ಇನಿ ಬೊಲ್ಚೆ ಇಂಚಾನು ನೆಕ್ಸ್ಟ್ ಎಂಚಿನ ಆಪುಂದು ಗೊತ್ತಿದ್ದಿ ಆ ಅಂಚನೆ ನಮ್ಮ ವ್ಲಾಗಿಂಗ್ ಅಂತ ಒಂದು ಪೋಪುಣತ ಈಗಲೇ ಫಸ್ಟಿಗೆ ಸುನಾಗೆ ಬ್ಯಾಂದ ಎಂಜಿನ ಬೋರ್ ಆಪುಂದು ಸೂಜುಡು ಬಟ್ ನೆಕ್ಸ್ಟ್ ನನಗೆ ಎಡ್ಡೆ ಇಂಟ್ರೆಸ್ಟಿಂಗ್ ವಿಷಯ ಎಂಕುಳಿಪುಣ ಆಯ್ತಾರ ಪ್ಲೀಸ್ ಎಂಟು ಮುಟ್ಟ ಸೂತು ಸಪೋರ್ಟ್ ಚಕ್ಕರ್ಪೆ ಅಡಿಯಾಗ ನಂಗೆ ಬೋಡಿತ್ನ ಸಾಮಗ್ರಿಗಳು ಜಾಯ್ತಾ ಬಂಟ ಸುಲೆ ಇಂಚಿನ ಎಡ್ಡೆ ಚಕ್ಕರ್ಪೆ ಬೆತ್ತ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪು ಮತ್ತು ತೆಂಗಿನಕಾಯಿ ಅಂಚನೆ ಅರಿ ಎಂಚಲ ಬೋಡೆ ಗೊತ್ತಿಂಡೆ. ಸೊ ಒಂದು ಈತನ ಒಟ್ಟಿಗೆ ನಮ್ಮ ಕಡೆತ್ತು ಕಾವಲಿಟ್ಟೆ ಮಾತುಣನೆ ಚಕ್ಕರ್ಪೆ ಅಡ್ಡೆ ಚಕ್ಕರ್ಪೆ ಜಾಸ್ತಿ ಪಾಡುಂಟ ನೀರು ಹಾಪುಣು ಆಯ್ತಾರ ಅಂದಾಜು ಸೂತು ನಮ್ಮ ಪಾಡೋಡು ಚಕ್ಕರ್ಪೆನೆ ಸುಲೆ ಇಂಚ ಕಟ್ಟ ಅಂತದ್ದು ಪಾಡೋಣು ಸಣ್ಣ ಸಣ್ಣ ಫಸ್ಟಿಗೆ ಚಕ್ಕರ್ಪೆನೆ ಪಾಡುಂಟ ಎಡ್ಡೆ ಜಯಪಂಟ ಅವಂಚೂರು ನೀರು ಹಾಪುಣತ ಆಯ್ತು ಬೆತ್ತು ಅರಿಮಂತ ಪಾಡುಂಟ ಎಡ್ಡೆ ಅಂಚ ಫಸ್ಟಿಗೆ ಸುಲೆ ಚಕ್ಕರ್ಪೆ ಪಾಡು ಅಂತ ಇಲ್ಲೇನು ಇದು ಮಲ್ಲ ತುಂಡು ಪಾಡೋಡಿ ಜಾಲಾಪ್ರಿ ಮಿಕ್ಸಿಟ್ ಪಕ್ಕ ಗ್ರೈಂಡ್ ಆಪ್ ಇಟ್ಟೆಲ್ಲಿಟ್ಟು ಚಕ್ಕರ್ಪೆ ಪೊಡಿ ಅದ ನಡದೆ ಕಾರಿಲ್ಲ ತೆಂಗಾಯಿಲ್ಲ ಉಪ್ಪುಲ ಪಾಡುಂಟ ಸುಲೆ ಐತೆ ಎಡ್ಡೆ ಕನ್ಸಿಸ್ಟೆನ್ಸಿ ಸುಲೆ ಎಡ್ಡೆ ಎಂಡನೆತ್ತು ನಡನೆಕ್ ನೀರು ಮಾತಾರದಿ ನಡ ಬೆಲ್ಲ ಪಾಡ್ತನಾಗ ನಡಲ ನೀರು ಹಾಪುಣತ್ತ ಈತ ಎಡ್ಡೆ ಕಲರ್ಲ ಇಡು ಬೆಲ್ಲ ಪಾಡ್ತನಾಗ ಕಲರ್ ಚೇಂಜ್ ಹಾಪುಣ ನಡ್ಲ ಅರಿಂಡು ಸುಲೆ ಈತ ಅರಿಂಡು ಆ ಅರಿನ್ಲ ಪಾಡ್ತ ನಡೋರ ಕಡೆ ಅರಿಂಡು ಐತೆ ಬೆತ್ತು ಬೆಲ್ಲ ಪಾಡೋಣ ಇಂಚಿತ್ತು ಸ್ವೀಟ್ ಐಟಮ್ ಅಂತಂದು ಹೇಳತ್ತ ಒಂಜಿ ಕನ್ಫ್ಯೂಷನ್ ಉಂಟು ನೆಕ್ ಇಂಚಿನ ಚಟ್ನಿ ಹಾಪುಣ ಮುಟ್ಟಾರೆ ನೆಯ್ಯಿ ಸೊರಿತು ಸಾಕಾಪುಡು ಏತುಂಟು ನೆಯ್ಯಿ ಪಂಡೊಳ್ಳಿ ಇದಂಟ ಬೆಲ್ಲ ಬಜ್ಜಿ ಹಂಪುಡು ಆಲ್ರೆಡಿ ಸ್ವೀಟ್ ನೆಂಗೆ ಪೀರ ಬೆಲ್ಲ ಬಜ್ಜಿ ಎಡ್ಡೆ ಹಾಪುಣ ಅಂಚ ಎಂಕ್ ಇಂಚಿನ ಹಂಪುಣ ಅಂತ ಗೊತ್ತಿತ್ತು ಈಗಲೇ ಗೆರೆ ಗಂಟೆ ಗೊತ್ತಿತ್ತು ಕಾಮೆಂಟ್ ಇಟ್ಟು ಪಳ್ಳ್ಯಾವ ಈ ಸಿಹಿ ಆನಂಚಿತ್ತು ನಾವು ಚಕ್ಕರ್ಪೆದ ಅಡ್ಡಿಯಾಗ ನಮ್ಮ ಮುಟ್ಟಾಯರ ಜಾಸ್ತಿ ಹಂಪುಣ ಅಂತ ಚಟ್ನಿ ಆವಾಡು ಸಾಂಬಾರು ಮತ್ತೆ ಎಡ್ಡೆ ಹಬ್ರತ ಸಬಿತ ಇಂಕ್ ಅಂಚ ಗೊತ್ತಿದ್ದೆ ಬೆಲ್ಲ ಅಂತ ಮಾಡ್ತದೆ ಏನ ಕೇಳ ನೋಡಿ ಚಂದದ ಚಕ್ಕರ್ಪೆ ಅಡ್ಡೆ ಭಾರಿ ಶೋಕದ ಒಂದು ಚಕ್ಕರ್ಪೆ ಅಡ್ಡೆ ರೆಡಿ
ಬಾತು ನೆಯ್ಯಿ ಪಾಡು ಉಂಟಟ ಬೆತಿ ಎಕ್ಸಸೈಸ್ ಅಂತ ವೇಸ್ಟ್ ಆಗ್ಬೋದು ಅವು ಒಂಜಿ ಚಮಚ ಮಾತ್ರ ಅಂಟಿದ ಅವಸ್ಥೆ ಅಂತ ಹೇಳಿದ್ರೆ ನೋಡಿ ಜೋರು ಮಳೆ ಸಹ ಬರ್ತಾ ಉಂಟು ಅವ ಕೂಗುದು ನೋಡಿ ಎಷ್ಟು ಜೋರು ಮಳೆ ಉಂಟು ನೋಡಿ ಇಷ್ಟು ಜೋರು ಮಳೆ ಉಂಟು ನೋಡಿ ಅವ ಕೂಗುದು ಅವನನ್ನು ಕರ್ಕೊಂಡು ಬರ್ಬೇಕು ಕರ್ಕೊಂಡು ಬಂದ್ರೆ ಈಗ ಫುಲ್ಲು ಚಂಡಿ ಆಗ್ತಾನೆ ಅಕ್ಕ ಬರ್ಷ ಎಂತದ ಅವ ಗುಡ್ ಬಾಯ್ ಆಯ್ತಾ ಸಿದ್ಧಾರ್ಥನಿಗೆ ನೋಡಿ ಕ್ಲಾಸ್ ಕೂಡ ಆಗ್ತಾ ಉಂಟು ಸ್ವಲ್ಪ ಸಮಯ ಅವರಿಗೆ ಹೀಗೆ ಅಂತೆ ಆನ್ಲೈನ್ ಕ್ಲಾಸ್ ಅಂತ ಹೇಳಿದ್ದಾರೆ ಹಾಗೆ ನಮಗೆ ಪಕ್ಕ ನೋಡೋ ಗೊತ್ತಾಗೋದಿಲ್ಲ ಅಂತ ಅವನಿಗೆ ಕ್ಲಾಸ್ ಆಗೋದೇ ಎಂತ ಅಂತ ಹೇಳಿ ಮತ್ತೆ ಇಲ್ಲಿ ಕಿತ್ತು ನೋಡಿ ಮಲಗಿ ನಾನುಂಟಲ್ಲ ನಮ್ಮ ಹಸುಗಳಿಗೆಲ್ಲ ಸ್ವಲ್ಪ ಹಾಳೆ ಸೋಗೆ ಎಲ್ಲ ತರುವ ಅಂತ ಹೇಳಿ ತೋಟಕ್ಕೆ ಹೊರಟದ್ದು ನೀವು ಸಹ ಬನ್ನಿ ನಮ್ಮ ಅಡಿಕೆ ಗಿಡ ನೋಡಿ ಇನ್ನು ಮಳೆಗಾಲ ನಿಂತ ನಂತರ ಇದನ್ನು ಫುಲ್ಲು ನೆಡ್ಲಿಕ್ಕೆ ಉಂಟು ನೋಡಿ ನೋಡಿ ಇದು ಎಂತ ಗೊತ್ತುಂಟ ಎಲ್ಲ ಹಾಳೆ ಸಾಗುದಿಲ್ಲ ಅಂತ ಇವತ್ತು ಬಿದ್ದದಾಗಬೇಕು ಮತ್ತೆ ಮೊದಲು ಬಿದ್ದದೆಲ್ಲ ಆದರೆ ಅದರಲ್ಲಿ ಹುಳ ಎಲ್ಲ ಬಂದಿರ್ತದೆ ಹಾಗೆ ಅದು ನೋಡಿ ನಾವು ಕೊಡಬೇಕಾಗ್ತದೆ ನೋಡಿ ಇದರಲ್ಲಿ ಎಷ್ಟು ಹುಳ ಉಂಟು ಇದೆಲ್ಲ ತಿಂದರೆ ಹಸುಗಳಿಗೆ ಹೊಟ್ಟೆ ಮತ್ತೆ ಇದಾಗ್ತದೆ ಅಜೀರ್ಣ ಆದ ಹಾಗೆ ಆಗ್ತದೆ ನೋಡಿ ಇದರ ಪರಿಚಯ ಉಂಟು ಯಾರಿಗಾದ್ರೂ ನೋಡಿ ನವಿಲಿಗೆ ಕಾಣಲಿಲ್ವಾ ಅಂತಿದ್ದು ಇಲ್ಲಾದ್ರೆ ಇಷ್ಟು ಉಳಿಯುವುದಿಲ್ಲ ಎಲ್ಲ ನವಿಲು ತಿಂತದೆ ನೋಡಿ ಗಾಂಧಾರಿ ಮೆಣಸು ಜೀರಿಗೆ ಮೆಣಸು ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಚಂದ ಅಲ್ಲ ನಾನು ಕೊಯ್ಕೊಳ್ತೇನೆ ಈ ಅಡಿಕೆ ಗಿಡಕ್ಕೆ ಎಂತ ಆಯಿತು ಅಂತ ಇಕೊಳ್ಳಿ ಓ ಇದು ಬಾಳೆ ಗಿಡ ಇದರ ಮೇಲೆ ಬಿದ್ದದ್ದು ನೋಡಿ ಇಷ್ಟು ದೊಡ್ಡ ಬಾಳೆ ಗಿಡ ಓ ರಾಮ ನೋಡಿ ಅದರಲ್ಲಿ ಒಂದು ಗೊನೆ ಸಹ ಉಂಟು ಮಳೆ ಬಂದ ಕೂಡಲೇ ಹಾಗೆ ಅಂತ ಈ ಬಾಳೆ ಗಿಡಗಳೆಲ್ಲ ತಾರಾ ಮಾರ ಬೀಳುದು ಎಂಥ ಅವಸ್ಥೆ ಎಷ್ಟು ಒಳ್ಳೆ ಗಿಡ 3 ವರ್ಷ ಆಗಿರ್ಬೋದು ಇದಕ್ಕೆ ತೋಟದಲ್ಲಿ ತಿರುಗಿದ ನಾನು ನೋಡಿ ಇಲ್ಲಿ ಕಿಟ್ಟು ಮಲಗಿದ ಚಂದ ನೋಡಿ ಅಂತೆ ಪ್ರಜ್ಞೆ ಇಲ್ಲ ನೋಡಿ ಇಲ್ಲಿ ನಮ್ಮ ಬಂಟಿ ವಾಕಿಂಗ್ ಮುಗಿಸಿ ಕೂಡ ಬರ್ತಾ ಇದ್ದಾನೆ ನಾನು ತೋಟಕ್ಕೆ ಹೋಗಿ ಎಲ್ಲ ಬರುವುದ್ರ ಒಳಗೆ ನೋಡಿ ಅಂಚಲ ವಚ್ಚುನ ಅಂದ ಬಂಟಿ ಬಂಟಿ ಶುಕ ಬಂಟಿ ಗೋಳು ಬಚ್ಚಿನ ಶುಕ ಬಂಟಿ ನಮ್ಮ ಬಂಟಿ ಮಾಡುವ ಒಂದು ಕಸರತ್ತು ನೋಡಿ ಅಂತೆ ಇವನಿಗೆ ಹಲ್ಲು ಜೋರು ತುರಿಸ್ತದೆ ಕಾಣ್ತದೆ ನಾವು ವೆಜಿಟೇರಿಯನ್ ಅಲ್ಲ ಅವನಿಗೆ ಎಂತ ಸಿಗುವುದಿಲ್ಲ ಜಗ್ಗಿಲಿಕ್ಕೆ ಎಲ್ಲ ಅದಕ್ಕೆ ನೋಡಿ ಸಿಕ್ಕಿದ್ದು ತೆಂಗಿನಕಾಯಿ ಸಿಪ್ಪೆ
ತೆಂಗಿನಕಾಯಿ ಸುಲಿದು ಕೊಟ್ಟರೆ ಆಗ್ತಿತ್ತು, ಆದರೆ ನಮಗೆಲ್ಲ ಅದೇ ದೇವರಿಗೆಲ್ಲ ನಾವು ಇದು ಹಣ್ಣು ಕಾಯಿ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಂತ ನೋಡಿ, ಅದು ಕೋಪ ಬರೋದು ನೋಡಿ. ನೋಡಿ ಈಗ ನಂದು ಮತ್ತು ಮಗಂದು 45 ಮಿನಿಟ್ಸ್ ಇದು ಹಾರ್ಡ್ ವರ್ಕೌಟ್ ಆಗ್ತಾ ಉಂಟು. ನಾನು ಇಲ್ಲಿದ್ದೇನೆ, ಬಂಟಿ ಹೋಗಿ ಉಂಟಲ್ಲ ಕಿಚನ್ ಇದು ಕಿಟಕಿಯಲ್ಲಿ ಇಣುಕುದು, ಅವನೆಣಿಸಿದಾನೆ ಅಲ್ಲೊಂದು ಮ್ಯಾಜಿಕ್ ಆಗಿ ತಿಂಡಿ ಅವನಿಗೆ ಬರುದು ಅಂತ ಹೇಳಿ. ಏನಿಲ್ಲ ರಣ್ಣ ಅವಳು ಇಂಕೊಳರೆ ನೋಡಿ ನೋಡಿ, ಅಷ್ಟು ಸಹ ಮಂಡೆ ಇಲ್ಲ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಮಾಯು ಕಾಮಾತೃ. ಫ್ರೆಂಡ್ಸ್, ಇವತ್ತಿನ ವ್ಲಾಗಿಂಗ್ ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಈಗ ರಾತ್ರಿ ಆಯಿತು, ಮಲಗುವಂತಹ ಹೊತ್ತು. ನಂದು ಭಗವದ್ಗೀತೆ ಬರ್ದಾಯಿತು, ನಾಳೆಗೆ ಟು ಡೂ ಲಿಸ್ಟ್ ಎಲ್ಲ ರೆಡಿ ಮಾಡಿ ಕೂಡ ಆಯಿತು. ಭಗವದ್ಗೀತೆಯ ಭಕ್ತಿ ಯೋಗದ ಎಷ್ಟನೇದಪ್ಪ ಬರ್ದಾಯಿತು, ಭಗವದ್ಗೀತೆಯ ಭಕ್ತಿಯೋಗದ 13 ಮತ್ತು 14ನೇ ಶ್ಲೋಕವನ್ನು ಬರೆದಿದ್ದೇನೆ. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದರೆ, ಯಾರು ನಿರಹಂಕಾರಿಗಳು, ನಿರ್ಮೋಹಿಗಳು, ಮದ ಮತ್ಸರ ಇದೆಲ್ಲವನ್ನೂ ಬಿಟ್ಟು ನನ್ನನ್ನು ಏಕಚಿತ್ತದಿಂದ ಪ್ರೀತಿಸುತ್ತಾರೋ ಅವರನ್ನು ನಾನು ಸದಾಕಾಲ ಸಹ ಪೊರೆಯುತ್ತೇನೆ. ನಿಸ್ವಾರ್ಥದಿಂದ ನಾವು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ನಾವು ಮಾಡುವಂತಹ ಕೆಲಸದಲ್ಲಿ ಉಂಟಲ್ಲ, ದೇವರಿಗೆ ಇದು ಸಮರ್ಪಿತ ಅಂತ ನಾವು ಮಾಡಬೇಕು, ಪ್ರತಿಫಲ ಅಪೇಕ್ಷೆ ಮಾಡಬಾರ್ದು ಅಂತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನೋಡುವವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ, ನಿಮಗೆ ನೋಟಿಫಿಕೇಶನ್ ಫಸ್ಟಿಗೆ ಬರ್ತದೆ. ಮತ್ತು ನೀವು ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ. ಹಾಗೆ ನನ್ನ ವಿಡಿಯೋದ ಎಂಡ್ವರೆಗೆ ಸಹ ನೋಡಿ ಆಯಿತಾ, ಮಿಸ್ ಮಾಡಬೇಡಿ. ಅಂದರೆ ಈಗ ಫಸ್ಟಿಗೆ ಸ್ವಲ್ಪ ಏನಿಲ್ಲದಿದ್ದರೆ ಸಹ ಮತ್ತೆ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರ್ತದಲ್ಲ, ಒಳ್ಳೆ ಕಾಮಿಡಿ ಎಲ್ಲ ಇರ್ತದೆ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತದೆ, ನಾಲೆಜ್ ಸಿಗ್ತದೆ, ಏನಾದರೂ ಒಂದು ಟಿಪ್ಸ್ ಎಲ್ಲ ಇರ್ತದೆ. ಆದ ಕಾರಣ ಎಂಡ್ವರೆಗೆ ನೋಡಲಿಕ್ಕೆ ಮರಿಬೇಡಿ. ಸೊ ಮುಗಿಸೋಲ್ಲ ಭಾಷಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.